ಅಲ್ಲಿಂದ ಬಿಟ್ಟು ಬಂದ ಮೇಲೆ ನಾನು ಒಂದು ರಿವ್ಯೂ ಹಾಕಿದೆ, PG ಸರಿ ಇಲ್ಲ ಅಂತ ಹೇಳಿ. ಅಲ್ಲಿ ನೀರಿನ ಇದು ಕೂಡ ಇಲ್ಲ. ಇಲ್ಲಿ ಅಡಿಗೆ ಮಾಡೋದಾದ್ರೆ ಪಕ್ಕದಲ್ಲೇ ಟಾಯ್ಲೆಟ್. ಈ ಹುಡುಗನ ಮುಖವನ್ನೊಮ್ಮೆ ನೋಡಿ. ಕಣ್ಣು ಮುಖಕ್ಕೆ ಗಾಯ ಆಗೋಕೆ ಕಾರಣ ಈ ವಿದ್ಯಾರ್ಥಿ ಕೊಟ್ಟ ಸಿಂಗಲ್ ಸ್ಟಾರ್ ರೇಟಿಂಗ್. ಗೂಗಲ್ನಲ್ಲಿ PGಗೆ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಕ್ಕೆ PG ಬಾಯ್ಗೆ PG ಮಾಲಕ ಹಲ್ಲೆ ನಡೆಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಕಲಬುರಗಿ ಮೂಲದ ವಿಕಾಸ್ ಥಳಿತಕ್ಕೊಳಗಾದವನು. ವಿಕಾಸ್ ಕಳೆದ 6 ತಿಂಗಳಿನಿಂದ ಕದ್ರಿಯಲ್ಲಿರುವ ಕುಕ್ಕೆಶ್ರೀ ಬಾಯ್ಸ್ PGಯಲ್ಲಿದ್ದುಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದ. ಬಳಿಕ ಸೆಟ್ ಆಗದೆ ಆ PGಯನ್ನು ಬಿಟ್ಟು ಬೇರೆ ರೂಮ್ ಮಾಡಿದ್ದ. PG ಬಿಡುವ ವೇಳೆ ಗೂಗಲ್ನಲ್ಲಿ PGಗೆ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ಕಾಮೆಂಟ್ ಮಾಡಿದ್ದ. ಇದನ್ನು ಗಮನಿಸಿದ PG ಮಾಲಕ ಸಂತೋಷ್ ಸಿಂಗಲ್ ಸ್ಟಾರ್ ರೇಟಿಂಗ್ ಹಾಕಿರುವುದನ್ನ ಡಿಲೀಟ್ ಮಾಡುವಂತೆ ವಿಕಾಸ್ಗೆ ಧಮಕಿ ಹಾಕಿದ್ದಾನೆ. ಡಿಲೀಟ್ ಮಾಡದೇ ಇದ್ದಾಗ ಮಾರ್ಚ್ 17ರ ರಾತ್ರಿ 10:30ರ ವೇಳೆಗೆ ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ ಬಳಿ PG ಮಾಲಕ ಸಂತೋಷ್ ಸೇರಿದಂತೆ 5-6 ಮಂದಿ ಥಳಿಸಿದ್ದಾರೆ. ಈ PGಯಲ್ಲಿ ಊಟದಲ್ಲಿ ಹುಳವಿದೆ, ಭಾರೀ ಗಲೀಜು, ಅತಿ ಕೆಟ್ಟ ಶೌಚಾಲಯ ಎಂದು ವಿದ್ಯಾರ್ಥಿ ಆರೋಪಿಸಿದ್ದಾನೆ. ಅಲ್ಲಿಂದ ಬಿಟ್ಟು ಬಂದ ಮೇಲೆ ನಾನು ಒಂದು ರಿವ್ಯೂ ಹಾಕಿದೆ, PG ಸರಿ ಇಲ್ಲ ಅಂತ ಹೇಳಿ. ಸಿಂಗಲ್ ರೇಟ್ ರಿವ್ಯೂ, ಮತ್ತೆ PG ಫುಡ್ ಕ್ವಾಲಿಟಿ ಎಲ್ಲ ಸರಿ ಇಲ್ಲ, ನೀರಂತೂ ಸ್ವಲ್ಪ ಕೂಡ ಸರಿ ಇಲ್ಲ. ಮತ್ತೆ ಅಲ್ಲಿ ನೀರಿನ ಇದು ಕೂಡ ಇಲ್ಲ. ಇಲ್ಲಿ ಅಡಿಗೆ ಮಾಡೋದಾದ್ರೆ ಪಕ್ಕದಲ್ಲೇ ಟಾಯ್ಲೆಟ್, ಮತ್ತೆ ಅಲ್ಲೇ ಡಸ್ಟ್ಬಿನ್ನು ಎಲ್ಲ ಅಲ್ಲೇ ತೊಳಿಲಿಕ್ಕೆ ಟಾಯ್ಲೆಟಲ್ಲಿ ಪ್ಲೇಟ್ ತೊಳಿತಾ ಇದ್ರು ಎಲ್ಲ. ಫುಲ್ ಗಲೀಜುಂಟು. ಮತ್ತೆ ತಿಂದ ಕೊಲಿಪೆಲ್ಲ ಅಲ್ಲೇ ಬಿಸಾಡೋದು, ಎಂತ ಫುಲ್ ಅನ್ಹೈಜೀನ್. ಈಗ ಯಾವ ಕಾರಣಕ್ಕೋಸ್ಕರ ನಿಮಗೆ ಹಲ್ಲೆ ಮಾಡಿರುವಂತ ರಿವ್ಯೂ ಕೊಟ್ಟಿದ್ದಕ್ಕೆ ಅಷ್ಟಕ್ಕೆ. ಕದ್ರಿಯ ಕುಕ್ಕೆಶ್ರೀ ಹಾಸ್ಟೆಲ್ನಲ್ಲಿ 15ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಒಬ್ಬರಿಗೆ ತಲಾ 7,000 ರೂಪಾಯಿಯಂತೆ ಶುಲ್ಕ ವಿಧಿಸಲಾಗುತ್ತಿದೆ. ಆದರೆ ಕೊಟ್ಟ ಹಣಕ್ಕೆ ತಕ್ಕಂತೆ PG ಅವರು ಫೆಸಿಲಿಟಿ ನೀಡ್ತಾ ಇಲ್ಲ ಎಂಬುದು ವಿದ್ಯಾರ್ಥಿಗಳ ದೂರು. ಆದರೆ PG ಮಾಲಕ ಹೇಳೋದು ಮಾತ್ರ ಬೇರೆನೆ. ನಮ್ಮಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಆ ವಿದ್ಯಾರ್ಥಿ ಬೇರೆ ಕಡೆಯ ಫೋಟೋಗಳನ್ನ ಹಾಕಿದ್ದಾನೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ ಅಷ್ಟೇ, ಹೊಡೆದಿಲ್ಲ ಅಂತ ಕಥೆ ಕಟ್ಟಿದ್ದಾನೆ. ಇಲ್ಲಿದಂತ ನಾವು ಪ್ರೂಫ್ ಮಾಡಬೇಕಲ್ಲ. ಪ್ರೂಫ್ ಇಲ್ಲಿ ಬೇರೆ ಕಡೆ ಫೋಟೋ ತೆಗೆದು ತಗೊಂಡು ಬಂದು ತೋರಿಸಿದ್ರೆ ನನಗೆ ಸಹ ತೋರಿಸ್ಬೋದು. ಬೇರೆ ಕಡೆ ಫೋಟೋ ಎಲ್ಲ ತಂದು ನಿಮ್ದು ಈ ತರ ಆಗಿದೆ, ಈ ತರ ನಮಗೆ ಸಹ ತೋರಿಸ್ಲಿಕ್ಕೆ. ಇಷ್ಟೊಂದು ಹಲ್ಲೆ ಮಾಡೋದು ಸರಿನಾ? ನಾವು ಹಲ್ಲೆ ಮಾಡಲಿಲ್ಲ ಸರ್, ನಾವು ಹಲ್ಲೆ ಮಾಡಲಿಲ್ಲ. ನಾವು ನ್ಯಾಯವಾಗಿ ಹೇಳಿದ್ದೇವೆ ಅವರೊಟ್ಟಿಗೆ, ನೀವು ಕಮೆಂಟ್ಸ್ ಮಾಡಿರಿ, ಕಮೆಂಟ್ಸ್ ಅನ್ನು ತೆಗೆದು ಬಿಡಿ, ನ್ಯಾಯವಾಗಿ ಹೇಳಿದೆ. ಅವ್ರು ನಮ್ಮ ಮೇಲೆ ಇದು ಮಾಡಿದ್ರು. ಈ ಬಗ್ಗೆ ಕದ್ರಿ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ದೂರು ನೀಡಿದ್ದಾನೆ. ವಿದ್ಯಾರ್ಥಿ ವಿಕಾಸ್ನ ಕಣ್ಣು ಮುಖಕ್ಕೆ ಗಾಯವೂ ಆಗಿದೆ. ಪೊಲೀಸರು ಹಲ್ಲೆ ನಡೆಸಿರುವುದನ್ನ ದೃಢಪಡಿಸಿದ್ದಾರೆ. PG ಹೆಸರಲ್ಲಿ ರೌಡಿಸಂ ಮಾಡುವವರ ಹೆಡೆಮುರಿ ಕಟ್ಟೋಕೆ ವಿದ್ಯಾರ್ಥಿ ಸಂಘಟನೆಗಳು ಆಗ್ರಹಿಸಿವೆ. ಅಲ್ಲಿಂದ ಬಿಟ್ಟು ಬಂದ ಮೇಲೆ ನಾನು ಒಂದು ರಿವ್ಯೂ ಹಾಕಿದೆ, PG ಸರಿ ಇಲ್ಲ ಅಂತ ಹೇಳಿ. ಅಲ್ಲಿ ನೀರಿನ ಇದು ಕೂಡ ಇಲ್ಲ. ಇಲ್ಲಿ ಅಡಿಗೆ ಮಾಡೋದಾದ್ರೆ ಪಕ್ಕದಲ್ಲೇ ಟಾಯ್ಲೆಟ್.